ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಒಂದು ಮಲೆನಾಡಿನ ಸ್ಪೆಷಲ್ ಗೋಧಿ ಹೋಳಿಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಮಲೆನಾಡಿದು ಯಾವ ರೆಸಿಪಿ ನಮ್ಗೆ ಹೇಳ್ಕೊಡ್ತೀವಿ? ಇದು ಒಂದು ಬರೀ ಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ, ಇದು ಮೂರನ್ನು ನೆನೆಸಿಡ್ಬೇಕು. ಒಂದು 4 hours ಮೂರನ್ನು ಒಟ್ಟಿಗೆ ಹಾಕಿ ನೆನೆಸಿಡ್ಬೇಕು. ಎಷ್ಟು ಪ್ರಮಾಣ? ಎಲ್ಲ ಒಂದೊಂದೇ ಬೌಲ್ ಸೇಮ್ ಎಲ್ಲವೂ ಸಮ ಪ್ರಮಾಣ. ಒಂದು 4 ಗಂಟೆ ನೆನೆಸಿಡ್ಬೇಕು. ಯಾವುದೆಲ್ಲ? ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ ಮೂರನ್ನು ನೆನೆಸಿಟ್ಟು ಅದು ಒಂದು 4 hour ನೆನೆಬೇಕು. ಮತ್ತೆ ಅದಕ್ಕೆ ತರಿಯಾಗಿ ರುಬ್ಕೊಂಡು ಮತ್ತೆ ಒಂದು ಅದೇ ಸೇಮ್ ಬೌಲ್, ಒಂದು ಬೌಲ್ ಅಕ್ಕಿ, ನಾವು ದೋಸೆ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಹುರಿದು ಪುಡಿ ಮಾಡಬೇಕು. ಸರಿ, ಅದನ್ನ ರುಬ್ಲಿಕ್ಕಿದೆಯಾ? ಸ್ವಲ್ಪ ತರಿಯಾಗಿ ರುಬ್ಬೇಕು. ನೀರು ಹಾಕಬಾರ್ದು. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದಕ್ಕೆ ಏನು ಉಪ್ಪು ಏನು ಹಾಕಿಲ್ಲ. ಮತ್ತೆ ನೋಡಿ ಸಾಕ, ಜಾಸ್ತಿ ಆಯ್ತು. ಸರಿ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಕ್ಕಿ ರವೆ, ಅಕ್ಕಿನ ಹುರಿದು ಪುಡಿ ಮಾಡಬೇಕು. ಓಕೆ. ಇಲ್ದಿದ್ರೆ ಈ ಥರ ಸಿಗುವಂಥ ಅಕ್ಕಿ ರವೆನೂ ಆಗುತ್ತಲ್ವ? ಇಲ್ಲ, ಇದು ಹುರಿಬೇಕಲ್ಲ, ಅಕ್ಕಿನ ಹುರಿದು ಮಾಡಬೇಕು. ಯಾವುದು? ಕುಚ್ಚಲಕ್ಕಿಯ? ನಾವು ದೋಸೆ ಯಾವುದು ಕೂಡ ಆಗುತ್ತೆ. ದೋಸೆ ಮಾಡ್ತೀವಲ್ಲ ಅದೇ. ಈರುಳ್ಳಿ ಹಾಕ್ತಿದ್ದೀನಿ. ಇದು ಸಬ್ಬಸಿಗೆ ಸೊಪ್ಪು. ಇದು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಆ ರೀತಿಯಾಗಿ ಅದೇ ಥರ. ಅದು ಡೀಪ್ ಫ್ರೈ ಮಾಡ್ತೀವಿ. ಇದು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು. ಒಂದೆಷ್ಟು ಬೇಕಾಗುತ್ತೆ? ಒಂದು ನಮಗೆ ಖಾರ ನೋಡಿಕೊಂಡು, ಖಾರಕ್ಕೆ ಎಷ್ಟು ಬೇಕಷ್ಟು. ಇದು ತೆಂಗಿನಕಾಯಿ ತುರಿ. ಜೀರಿಗೆ, ಹಸಿ ಜೀರಿಗೆನ ಡೈರೆಕ್ಟ್. ರುಚಿಗೆ ತಕ್ಕಷ್ಟು ಉಪ್ಪು. ಇದಾಗಲೇ ಹೇಳಿದ್ರಿ ಇದು ಬ್ರೇಕ್ಫಾಸ್ಟ್ಗೆ ಮಾಡೋದು? ಓಕೆ. ಬ್ರೇಕ್ಫಾಸ್ಟ್ ಮಾಡ್ತಾರೆ. ಮತ್ತು ಹಬ್ಬಗಳಲ್ಲಿ ಈಗ ವೆರೈಟಿ ಅಡುಗೆ ಮಾಡ್ತೀವಲ್ಲ ನಾವು, ಅದರೊಟ್ಟಿಗೆ ಇದನ್ನು ಒಂದು ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಬೇಕಿದೆ. ಎಲ್ಲ ಖಾರ ಎಲ್ಲ ಅದರಲ್ಲೇ ಇದೆ. ಆದರೆ ಒಂದು ಚಟ್ನಿಯಲ್ಲಿ ನೆಂಚ್ಕೊಂಡು ತಿಂದ್ರೇ ಚೆನ್ನಾಗಿದೆ. ಯಾವುದು? ಕಾಯಿ ಚಟ್ನಿನ? ಕಾಯಿ ಚಟ್ನಿ. ಸೊ ನೀರು ಹಾಕ್ಕೊಳ್ಬೇಕು ಅಂತ ಅಂದರೆ ಅದರಲ್ಲೇ ಸೊಪ್ಪೆಲ್ಲ ನೆನೆಸಿರುವಂಥದ್ದು ಅದರಲ್ಲೆಲ್ಲ ಬರುತ್ತಲ್ಲ, ಅಷ್ಟೇ ಸಾಕು. ಹೆಚ್ಚಿಗೆ ಆದರೆ ವಡೆ, ಕಮ್ಮಿ ಆದರೆ ಇದು ಕಡುಬು ಅಲ್ವಾ? ಏನಾದರೂ ಹೇಳ್ಬೋದು. ಸೊ ಒಂದೇ ಮಿಶ್ರಣದಲ್ಲಿ 2 ಅಡುಗೆನೂ ಮಾಡ್ಬೋದು ಅಲ್ವಾ? ಈಗ ಉಪ್ಪಿಟ್ಟು ಮಾಡ್ತೀವಲ್ಲ ನಾವು, ಹಾಗೆ ಬೆಳಗ್ಗೆ ಉಪ್ಪಿಟ್ಟು ಉಳಿದ್ರೆ ನೈಟ್ ಅಲ್ಲ ಸಂಜೆಗೆ ವಡೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು, ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋದು, ಸ್ವಲ್ಪ ಕಾಯಿತು ಪೀಸ್ ಹಾಕಿ, ತೆಂಗಿನಕಾಯಿ ಪೀಸ್ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋದು, ವಡೆ ಮಾಡೋದು. ಸಂಜೆ ಕಾಫಿಗೆ ಆಯ್ತಲ್ಲ. ಅದೇ ಒಳ್ಳೆ ಐಡಿಯಾ. ಈ ಥರ ಕಲಸಿಟ್ಕೊಂಡ್ರೆ ಸೊ ರಾತ್ರಿ ಸ್ವಲ್ಪ ಮಾಡ್ತೀವಿ, ಅದು ತುಂಬ ಇದು ಕಲಸಿದ್ದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಅಷ್ಟು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಹಾಗೆ ಇಟ್ಟು ಮಧ್ಯಾಹ್ನ ಊಟಕ್ಕಾಗುವ ವಡೆ ತಟ್ಟಿ ಹಾಗೆ ಮಾಡ್ಕೊಳ್ಳೋದು ಅಲ್ಲ? ಸರಿ ಮೇಡಮ್, ಇದಾಯಿತು. ಇದನ್ನ ಇನ್ನೂ ನೆಕ್ಸ್ಟ್ ಇಷ್ಟೇ, ಕುಕ್ಕರ್ ಇಡಿ ಮೇಡಮ್. ಇದು ಹಬೆಯಲ್ಲೇ ಬೇಯಿಸಿ? ಹಬೆಯಲ್ಲೇ ಬೇಯಿಸೋದು. ಆಯಿಲ್ ಏನಾದರೂ ಇದಕ್ಕೆ ಹಾಕೊಂಬಿಡ ನಾನು. ಅಲ್ಲೇ ಇದೆ. ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬ್ಬದಲ್ಲಿ ಒಂದು 15 ನಿಮಿಷ ಬೇಯಿಸಿದ್ರೆ ಆಯಿತು. ಈಗ ನೀವು ಕಡುಬು ಮಾಡಿರ್ತೀರಲ್ಲ, ಅದು ಈಗಲೇ ಹುಳಿ ತೊಳೆದು ಕಡುಬು ಮಾಡಿಟ್ಟಿದ್ದು ಆಯ್ತು, ಎಲ್ರಿಗೂ ಬ್ರೇಕ್ಫಾಸ್ಟ್ಗೆ ಆಯಿತು, ಹುಳಿತು. ಅದನ್ನು ಹಾಗೆ ಒಡೆ ಥರ ಬಿಡ್ಬೋದು? ಅದನ್ನು ಬಿಡ್ಬೋದು? ಇದು ಆಗುತ್ತೆ.
ಕೆಲವರಿಗೆ ಹಬ್ಬೆಯಲ್ಲಿ ಬೇಯಿಸೋದು ಇಷ್ಟ ಆಗಲ್ಲ, ಹಾಂ 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 ಎಣ್ಣೆಯಲ್ಲಿ ಕರೆದು ಕೊಟ್ಟರೆ ಆಯ್ತಲ್ಲ. ಓಕೆ. ನಿಜವಾಗ್ಲೂ ಇದು ಒಳ್ಳೇದು ಮೇಡಮ್, ಎಣ್ಣೆ ಇರೋದಿಲ್ಲ ಜಾಸ್ತಿ. ಹ್ಞೂ ಹ್ಞೂ. ಹಾಂ, ಸೊ ಇದು ಬೇಯೋದಕ್ಕೆ ಸಾಧಾರಣ ಒಂದು 15 ನಿಮಿಷ ಬೇಕು. ಸೊ ಇದು ಈ ಥರ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆಗೆ ತಿನ್ನೋದಕ್ಕೆ. ಓಕೆ. ಕಾಯಿ ಚಟ್ನಿ, ಪುದೀನ ಚಟ್ನಿನೂ ಆಗುತ್ತಾ? ಸೊ ಇದರಲ್ಲಿ ಈಗ ಕಡಲೆಬೇಳೆ 3 ರೀತಿಯಾದಂಥ ಬೇಳೆಗಳನ್ನು ಹಾಕ್ಕೊಂಡಿದ್ದೀರಿ. ಮಲೆನಾಡಲ್ಲಿ ಶೇಂಗಾ ಜಾಸ್ತಿ ಏನಾದರೂ ಯೂಸ್ ಇದೆಯಾ? ಅದನ್ನು ಹಾಕ್ತೀರಾ? ಇಲ್ಲ ಇಲ್ಲ, ಇದಕ್ಕೆ ಚಟ್ನಿ ಮಾತ್ರ, ಇದಕ್ಕೆ ಸರಿ ಇಲ್ಲ. ಓಕೆ. ಅಂದರೆ ರಾತ್ರಿ ಮಾಡಿ ಇಟ್ಟು ಬೆಳಗ್ಗೆ ಆ ಥರ ಇಲ್ಲ ಇಲ್ಲ, ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಮಾಡೋವಂಥದ್ದು. ತಕ್ಷಣವೇ ಆಗಬೇಕಿದು, ತಣ್ಣಗಾದರೆ ಚೆನ್ನಾಗಿರೋದಿಲ್ಲ. ಸೊ ಆಗಿರ್ಬೋದು. ಹಾಂ ಅಲ್ವಾ? ಆಫ್ ಮಾಡಿಬಿಡಿ. ತೆಗಿದಾ? ಹಾಂ ತೆಗಿ, ನೋಡ್ಕೊಂಡು ಆಗಿದಾ? ಆಗಿದೆ. ಆಫ್ ಮಾಡಲಾ? ಹಾಂ ಮಾಡಿ. ಇನ್ನು ತಣ್ಣಗಾದ್ಮೇಲೆ ತೆಗಿಬೇಕಾ? ಹಾಂ, 1 ನಿಮಿಷ ತಣ್ಣಗಾಗಿ. ತಣ್ಣಗಾಗೋದಕ್ಕೆ 1-2 ನಿಮಿಷ ಬಿಟ್ಟು ಮತ್ತೆ ತೆಗೆದ್ರೆ ನೀಟಾಗಿ ಇಡ್ಲಿ ರೀತಿಯಾಗೇ ಬರುತ್ತೆ. ಸೊ ನಾನು ನೀವು ಕಡುಬು ಅಂತ ಹೇಳಿದಾಗ ಅಂದ್ಕೊಂಡೆ ನೀವೇನೋ ಈ ಥರ ಇದು ಎಲೆಯಲ್ಲಿ ಎಲ್ಲ ಹಾಕಿ ಮಾಡ್ತೀರಾ ಆ ಥರ ಎಲ್ಲ ಅಂತ ಅಂದ್ಕೊಂಡೆ. ಇಲ್ಲ ಈ ಇಡ್ಲಿ ಥರನೇ ಬೇಯಿಸ್ಬೇಕು. ಓಕೆ ಓಕೆ. ಇದು ರೆಡಿಯಾಗಿದೆ, ತೆಗೆಯೋಣ. ಇದಕ್ಕೇನು ಹೇಳ್ತಾರೆ ಗೊತ್ತಾ ನಮ್ಮ ಕಡೆ? ಉಸಿರು ಗಡುಬು ಅಂತ ಹೇಳ್ತಾರೆ. ಹಬ್ಬೆಯಲ್ಲಿ ಬೇಯಿಸ್ತೀವಲ್ಲ, ಅದಕ್ಕೆ ಕಡುಬು ಅಂತ ಹೇಳ್ತಾರೆ. ಉಸಿರಲ್ಲಿ ಬೇಯಿಸ್ತೀವಲ್ಲ, ಹಬ್ಬೆಯಲ್ಲಿ ಬೇಯಿಸ್ತೀವಲ್ಲ. ಇದು ಯಾಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂದರೆ ಚೌತಿಯಲ್ಲಿ, ನಮ್ಮ ಸೈಡಲ್ಲಿ ಚೌತಿಯಲ್ಲಿ 5 ಥರ ಕಡುಬು ಮಾಡ್ತಾರೆ. ಚೌತಿ ನಾಗರ ಅಂತ ಹೇಳ್ತೀವಲ್ಲ, ನಾಗಪ್ಪನಿಗೆ ನೈವೇದ್ಯ ಮಾಡಲಿಕ್ಕೆ. ಅಂದ್ರೆ ಚೌತಿ ಅಂದ್ರೆ ಇದು ಗೌರಿ ಗಣೇಶ ಚೌತಿ ದಿವಸ ನೈವೇದ್ಯಕ್ಕೆ ಮಾಡ್ತಾರೆ. 5 ಥರ ಕಡುಬು ಮಾಡ್ತಾರೆ. ಅದರಲ್ಲಿ ಇದು ಒಂದು. ಅಂದ್ರೆ ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ, ಅದಕ್ಕೆ ಈರುಳ್ಳಿ ಹಾಕೋದಿಲ್ಲ. ನೈವೇದ್ಯಕ್ಕೆ ಇಡೋದಲ್ಲ, ಈರುಳ್ಳಿ ಹಾಕಲ್ಲ. ಇದು ನಮಗೆ ಬೇಕಿದಾಗ ಮಾಡ್ಕೊಳ್ಳೋಕೆ ಮಾತ್ರ ಈರುಳ್ಳಿ ಹಾಕೋದು. ಇದು ಸ್ಪೆಷಲ್, ಸ್ಕಿಪ್ ಮಾಡ್ತೀವಿ. ಇದು ಗೌರಿ ಹಬ್ಬದಲ್ಲಿ ಇದು ಮಾಡಲೇಬೇಕು. ಒಂದು 5 ಥರ ಕಡುಬಲ್ಲಿ ಇದೊಂದು ಉಸಿರು ಗಡುಬು. ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಎಣ್ಣೆ ಕಡಿಮೆ, ಚಟ್ನಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನುಚ್ಚಿನುಂಡೆ ಚಟ್ನಿ ಜೊತೆಗೆ ರೆಡಿ. ಇದನ್ನು ನುಚ್ಚಿನುಂಡೆ ಅಂತ ಬೇರೆ ಹೇಳ್ಬೋದು, ಇಲ್ದಿದ್ರೆ ಉಸಿರುಗಡುಬು ಅಂತ ಕೂಡ ಹೇಳ್ತಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ನುಚ್ಚಿನುಂಡೆ ಅಥವಾ ಉಸಿರುಗಡುಬು ತಯಾರಿಸುವ ವಿಧಾನ. ಮೊದಲಿಗೆ ಸಮ ಪ್ರಮಾಣದ ಉದ್ದಿನ ಬೇಳೆ, ತೊಗರಿ ಬೇಳೆ ಹಾಗೂ ಕಡಲೆ ಬೇಳೆಯನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಯಲು ಇಟ್ಟು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಹುರಿದು ಪುಡಿ ಮಾಡಿದ ಅಕ್ಕಿ ರವೆ, ಹೆಚ್ಚಿದ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸು, ತೆಂಗಿನ ತುರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಇಡ್ಲಿ ತಟ್ಟೆಗೆ ಹಾಕಿ ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಉಸಿರುಗಡುಬು ಅಥವಾ ನುಚ್ಚಿನುಂಡೆ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಸ್ವೀಟ್ ಖಾರ ಎರಡು ಕೂಡ ತಯಾರಾಗಿದೆ. ಸೊ ಸ್ವೀಟ್ ತಿಂದು ಮತ್ತೆ ಖಾರ ನೋಡುವ ನಾವು. ತಗೊಳ್ಳಿ, ನೀವು ನೋಡಿ ಫಸ್ಟ್. ಆ್ಯಕ್ಚುಲಿ ಇನ್ನೂ ಸಾಫ್ಟ್ ಆಗುತ್ತೆ ಅಂದರೆ ನೆನೆಬೇಕಾ ಮಾತ್ರ. ನೈಟ್ ಮಾಡಿಟ್ಟು ಬೆಳಗ್ಗೆ ತಿಂದರೆ ತುಂಬ ಸಾಫ್ಟ್ ಇರುತ್ತೆ, ತಿನ್ನೋಕೆ ಚೆನ್ನಾಗಿ. ಅದು ಹೇಗೆ ಅಂದರೆ ಕರ್ಜಿಕಾಯ್ದು ಟೇಸ್ಟ್ ಸಿಗ್ತಾ ಇದೆ. ಆ್ಯಂಡ್ ಒಂದು ಚೂವಿ ಅದಾದರೆ ನಮಗೆ ಫುಲ್ ಈ ಥರ ಇದು ಪಾಕದಲ್ಲಿ ಬಂದು ಚೆನ್ನಾಗಿದೆ. ಬಟ್ ಇನ್ನೂ ನೆನೆದ್ರೆ ಇನ್ನೂ ಸಾಫ್ಟ್ ಆಗುತ್ತಾ ಅಂತ ಅಲ್ವಾ, ಇಷ್ಟು ಚೂವಿ ಅಂತ ಅನ್ಸಲ್ಲ. ಓಕೆ, ಸೊ ವೆರಿ ಟೇಸ್ಟಿ, ಡಿಫ್ರೆಂಟ್ ಟೈಪ್ ಹೋಳಿಗೆ. ಸೊ ಮದುವೆಗೆಲ್ಲ ಮಾಡ್ತಾರೆ ಇದು? ಇಲ್ಲ, ಮದುವೆಗೆಲ್ಲ ಇಲ್ಲ. ಮದುವೆಗೆಲ್ಲ ಬಾದಾಮ್ ಪುರಿ ಮಾಡ್ತಾರೆ. ಇದು ಸ್ವಲ್ಪ ಇದು ನೈಟ್ ಮಾಡೋದಲ್ಲ, ಅದು ಚೆನ್ನಾಗಿ ನೆನೆಬೇಕು ಮಾತ್ರ. ನೆನೆದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೋಳಿಗೆನೇ ಬೇಡ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ಟೇಸ್ಟಿ, ಬಟ್ ಒಂಥರ ಡಿಫ್ರೆಂಟ್ ಟೈಪ್. ಸೊ ಇದು ನೋಡೋಣ, ಕಡುಬು ನೋಡಿ ನೊಚ್ಚಿನುಂಡೆ. ಸೊ ಚಟ್ನಿ ಜೊತೆಗೇನೆ ತಿನ್ಬೇಕಾ? ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ಪರ್ಫೆಕ್ಟ್. ಥ್ಯಾಂಕ್ ಯು. ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ.
ಇವಾಗಲೇ ಹೌದು ಹೇಳಿದ್ರಿ. ಸೊ ಇದು ಬೇಯಿಸಿ ಆ ಥರನೇ ಉಳ್ಕೊಂಡ್ರೆ ಇದನ್ನ ನಾವು ಡೈರೆಕ್ಟ್ ಇದನ್ನ ಫ್ರೈ ಮಾಡ್ಕೊಂಡು ಪಕೋಡ ಥರ. ಸೊ ಸ್ವಲ್ಪ ಫ್ರೈ ಆದರೂ ಆಯ್ತು ಅಲ್ಲಿ, ಯಾಕಂದ್ರೆ ಮೊದಲೇ ಬೆಂದಿರುತ್ತೆ. ಅಲ್ಲ ಅಲ್ಲ ಅಲ್ಲ, ಇದು ಬೇಯಿಸಿದ್ ಮಾಡಕ್ ಬರೋದಿಲ್ಲ, ಮಿಕ್ಸಿಂಗ್ ಇರುತ್ತಲ್ಲ ಅದು ಅದು ಮಾತ್ರ ಬೇಯಿಸಿದ್ದಿಲ್ಲ. ಈಗ ನಾವು ಇದು ಮಾಡ್ಕೊಂತೀವಿ, ಉಳಿಯುತ್ತೆ, ಮತ್ತೆ ಮಾಡ್ಕೊಂಡ್ರೆ ಆಯ್ತು ಅಂತ. ಇದು ಬೋರ್ ಆದ್ರೆ ಪಕೋಡ ಥರ ಮಾಡ್ಕೋಬೋದು. ಸೊ ನನ್ನ ಪ್ರಕಾರ ನಂದೊಂದು ಐಡಿಯಾ ತಗೊಳ್ತೀರಿ ಅಂದರೆ ಇದನ್ನು ಮಾಡ್ಬೋದು. ಯಾಕೊತ್ತಾ, ಕಡಲೆಬೇಳೆ ಎಲ್ಲ ಬೆಂದಿರಿದೆ ಅಲ್ವಾ, ಜಸ್ಟ್ ಒಂದು ನಿಮಗೆ ಹಾಗೆ ಡೀಪ್ ಫ್ರೈ ಎಲ್ಲ ಯಾರಿಗೆ ಬೇಡ ಅಂತ ಹೇಳ್ತಾರ ಅವ್ರಿಗೆ ಹಾಗೇ ನೀವು ಶಾಲೋ ಫ್ರೈ ಮಾಡಿಕೊಟ್ರೆ ಸೊ ಸೇಮ್ ಅದೇ ಥೇಟ್ ವಡೆ ಫುಲ್ ಸ್ಟಿರ್ ಹಾಗೇನೆ ಇದು ಕಮ್ಮಿ ಎಣ್ಣೆ. ಸೊ ಅದು ಕೂಡ ಮಾಡ್ಕೊಳ್ಬಹುದು. ಫ್ರೈ ಚೆನ್ನಾಗಿದೆ ಮೇಡಮ್. ಅದೇ ಈ ಥರ ಕಡುಬೆಲ್ಲ ಮಾಡಿದ್ರೆ ಮತ್ತೆ ಬಿಸಿ ಬಿಸಿಯೇ ತಿನ್ಬೇಕು. ಬಿಸಿ ಬಿಸಿ ತಿನ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಎಸ್, ಇಲ್ದಿದ್ರೆ ನಾನು ಹೇಳಿದ ಐಡಿಯಾ ಟ್ರೈ ಮಾಡಿ, ಸರಿ ಆಗುತ್ತೆ. ನಾನು ಟ್ರೈ ಮಾಡ್ತೀನಿ. ಎಸ್ ಮೇಡಮ್, ಸೂಪರ್ ಆಗಿತ್ತು ಎರಡು ಕೂಡ. ಮಲ್ನಾಡ್ ರೆಸಿಪಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಸೊ ಮಲ್ನಾಡ್ ಸ್ಪೆಷಲ್ ಹೇಳ್ಕೊಟ್ಟಿದ್ದೀರಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೆರಡು ಮಲ್ನಾಡ್ ಸ್ಪೆಷಲ್ ನಮಗೆ ಹೇಳ್ಕೊಡಿ. ಸೊ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಮಲ್ನಾಡ್ ಸ್ಪೆಷಲ್ ಎರಡು ಕೂಡ ಟೇಸ್ಟಿ ಆಗಿತ್ತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.